ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ಕೊಡಿಮರದ ಅಡಿಯಲ್ಲಿ ಕುಳಿತು ನ್ಯಾಯ ಕೇಳುವುದಕ್ಕೆ ಇದು ದೇವಸ್ಥಾನಕ್ಕೆ ಸಂಬಂಧಿಸಿದ ವಿಷಯ ಅಲ್ಲ, ಇದು ಎರಡು ಮನೆಗೆ ಸಂಬಂಧಪಟ್ಟ ವಿಷಯ. ದೇವಸ್ಥಾನದ ಪೂರ್ವಶಿಷ್ಟ ಸಂಪ್ರದಾಯದಂತೆ ನಾವು ಈ ಹಿಂದೆ ಹೇಗಿತ್ತೋ ಹಾಗೆ ಮುಂದುವರಿಯುತ್ತೇವೆ ಎಂದು ಮಹಾಲಿಂಗೇಶ್ವರ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ್ ಭಟ್ ಪಂಜಿಗುಡ್ಡೆ ಪ್ರತಿಕ್ರಿಯಿಸಿದ್ದಾರೆ. ಮಹಾಲಿಂಗೇಶ್ವರ ದೇವಾಲಯದ ಧಾರ್ಮಿಕ ಕಾರ್ಯಗಳಿಂದ ದೇವಾಲಯದ ವಾಸ್ತು ಇಂಜಿನಿಯರ್ ಪಿಜಿ ಜಗನ್ನಿವಾಸ ರಾವ್ ಅವರನ್ನ ಹೊರಗಿಡಬೇಕು, ತನ್ನ ಮಗಳಿಗೆ ನ್ಯಾಯ ಕೊಡಿಸಲಾಗದ ಪಿಜಿ ಜಗನ್ನಿವಾಸ ರಾವ್ ಅವರನ್ನ ದೇವಸ್ಥಾನದಿಂದಲೂ ಕೂಡ ಹೊರಗಿಡಬೇಕು, ಇಲ್ಲವಾದಲ್ಲಿ ನಾನು ಕೊಡಿಮರದ ಅಡಿಯಲ್ಲಿ ಕುಳಿತು ನ್ಯಾಯ ಕೇಳುವ ದೃಢ ನಿರ್ಧಾರವನ್ನ ಮಾಡಿರುವುದಾಗಿ ಸಂತ್ರಸ್ತೆಯ ತಾಯಿ ನಮಿತಾ ಸುದ್ದಿಗೋಷ್ಠಿಯನ್ನು ನಡೆಸಿ ಎಚ್ಚರಿಕೆಯನ್ನು ನೀಡಿದ್ದರು. ಅದರ ಬೆನ್ನಲ್ಲೇ ಇದೀಗ ಸುದ್ದಿಗೋಷ್ಠಿ ನಡೆಸಿರುವ ಈಶ್ವರ್ ಭಟ್ ಪಂಜಿಗುಡ್ಡೆ ಅವರು, ಸದ್ಯ ಪ್ರಕರಣ ಹೈಕೋರ್ಟ್ನಲ್ಲಿದೆ, ಕೋರ್ಟ್ ತೀರ್ಪು ಯಾರ ಪರ ನೀಡುತ್ತದೆ ಗೊತ್ತಿಲ್ಲ, ನಾವು ದೇವಸ್ಥಾನದ ಪೂರ್ವಶಿಷ್ಟ ಸಂಪ್ರದಾಯದಂತೆ ನಾವು ಈ ಹಿಂದೆ ಹೇಗಿತ್ತೋ ಹಾಗೆ ಮುಂದುವರಿಯುತ್ತೇವೆ, ದೇವಸ್ಥಾನದ ಸಮಿತಿಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲ, ನಾವು ಇದರ ಜವಾಬ್ದಾರರು ಕೂಡ ಅಲ್ಲ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೇವಸ್ಥಾನಕ್ಕೆ ಅರ್ಚಕರು ಮತ್ತು ತಂತ್ರಿಗಳು ಇದ್ದಾರೆ, ಇಲ್ಲಿಯವರೆಗೆ ರವೀಶ್ ತಂತ್ರಿಗಳ ಮಾರ್ಗದರ್ಶನದಂತೆ ನಾವು ದೇವಸ್ಥಾನದ ಕೆಲಸ ಕಾರ್ಯವನ್ನ ಮಾಡಿಕೊಂಡು ಬಂದಿದ್ದೇವೆ, ಈ ವಿಚಾರವನ್ನು ಕೂಡ ತಂತ್ರಿಗಳ ಗಮನಕ್ಕೆ ತಂದು ಅವರ ತೀರ್ಮಾನಕ್ಕೆ ನಾವು ಬದ್ಧರಾಗುತ್ತೇವೆ ಅಂತ ಹೇಳಿದ್ರು. ದೇವಸ್ಥಾನದ ಒಳಗೆ ನಿಮ್ಮ ವೈಯಕ್ತಿಕ ವಿಚಾರ ಅಥವಾ ವಿವಾದಗಳನ್ನು ತರಬೇಡಿ, ದೇವಸ್ಥಾನಕ್ಕೆ ಅದರದೇ ಆದ ಗೌರವ ಇದೆ, ಕೊಡಿಮರದ ಅಡಿಯಲ್ಲಿ ದೇವಸ್ಥಾನದ ಒಳಗೆ ಯಾವುದೇ ರೀತಿಯ ವೈಯಕ್ತಿಕ ಪ್ರತಿಭಟನೆಯನ್ನ ನಡೆಸುವಂತಿಲ್ಲ, ಯಾವುದೇ ಗೊಂದಲಕ್ಕೆ ಅವಕಾಶವೂ ಇಲ್ಲ ಅಂತ ಹೇಳಿದ್ರು. ಇದು ಎರಡು ಮನೆಯ ವಿಚಾರದ ಬಗ್ಗೆ ಇದು ಗಲಾಟೆ, ಇದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಈಗಾಗಲೇ ಇದು ಹೈಕೋರ್ಟಿನಲ್ಲಿ ಇದೆ. ಇದರ ಬಗ್ಗೆ ದೇವಸ್ಥಾನದವರಿಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಇದು ದೇವಸ್ಥಾನದ ಒಳಗೆ ಆದ ಘಟನೆ ಅಲ್ಲ, ಇದು ದೇವಸ್ಥಾನದ ಹೊರಗೆ ಆದ ಘಟನೆ. ಇದು ದೇವಸ್ಥಾನದ ಪೂರ್ವಶಿಷ್ಟ ಸಂಪ್ರದಾಯ ಅಂತ ದೇವಸ್ಥಾನದೊಂದು ಉಂಟು, ನಮ್ಮ ಹಿರಿಯರು ಮಾಡಿದ್ದದು, ನಮ್ಮ ಸಮಿತಿ ಮಾಡಿದ್ದಲ್ಲ. ಅದರ ಪ್ರಕಾರವೇ ನಾವು ಮುಂದರಿಸ್ತೇವೆ. ಅದರ ಬಗ್ಗೆ ನಾವು ನಮ್ಮ ದೇವಸ್ಥಾನದ ತಂತ್ರಿಗಳಾದ ರವೀಶ್ ತಂತ್ರಿಯವರ ಬಗ್ಗೆ ಅವರ ಗಮನಕ್ಕೆ ತಂದು ಅವರ ಹತ್ರ ಚರ್ಚಿಸಿ ಲಾಸ್ಟಿಗೆ ನಮ್ಮ ಸಂಪ್ರದಾಯದಲ್ಲಿ ನಮ್ಮ ದೇವಸ್ಥಾನದಲ್ಲಿ ತಂತ್ರಿಗಳ ಮಾರ್ಗದರ್ಶನ ಬಹಳ ಮುಖ್ಯ. ನಾವು ಏನಿದ್ರು ತಂತ್ರಿಗಳ ಬಗ್ಗೆ ಕೇಳುವುದು, ಇದನ್ನು ತಂತ್ರಿಗಳ ಬಗ್ಗೆ ಅವರ ಬಗ್ಗೆ ಕೇಳಿ ಮತ್ತೆ ನಿರ್ಣಯ ತಗೊಳ್ತೇವೆ. ದೇವಸ್ಥಾನದಲ್ಲಿ ಅವರದ್ದು ಯಾವುದೇ ಚಕ್ಕುಗಿಕ್ಕೆ ದಸ್ಕತ್ತು ಅದು ಇದು ಯಾವುದೂ ಇಲ್ಲ. ಇದು ಅವರು ದೇವಸ್ಥಾನದಲ್ಲಿ ಚಾಕ್ರಿಗೆ ಬರುವುದು. ನನಗೆ ಗೊತ್ತಿದ್ದಾಗೆ ಅವರು ಎಷ್ಟೋ ವರ್ಷದಿಂದ ಇಲ್ಲಿ ದೇವಸ್ಥಾನದಲ್ಲಿ ಕೆಲಸ ಮಾಡುವುದನ್ನು ನಾನು ಕಂಡಿದ್ದೇನೆ. ನೋಡಿ, ಎಲ್ಲ ಕೂಡ ಆಗುವುದು ಮಹಾಲಿಂಗೇಶ್ವರ ದೇವರ ಪ್ರೇರಣೆಯಿಂದ. ಎಲ್ಲರೂ ಕೂಡ ಮಹಾಲಿಂಗೇಶ್ವರ ದೇವರ ಭಕ್ತರು. ಯಾವುದೇ ಗೊಂದಲಗಳು ಆ ದಿವಸ ಆಗುವುದಿಲ್ಲ, ಆಗ್ಲಿಕ್ಕೂ ಮಹಾಲಿಂಗೇಶ್ವರ ದೇವರು ಬಿಡುವುದಿಲ್ಲ. ದೇವಸ್ಥಾನದ ಬೇರೆ ಬೇರೆ ಅವರ ವೈಯಕ್ತಿಕ ರಾಜಕೀಯ, ದೇವಸ್ಥಾನದೊಳಗೆ ಯಾವುದೇ ರಾಜಕೀಯ ಆಗಲಿ ಯಾವುದೇ ವೈಯಕ್ತಿಕವಾಗಲಿ ದೇವಸ್ಥಾನದೊಳಗೆ ತರುವಂತದ್ದು ಇಲ್ಲ.